ಯಕ್ಷಗಾನ ಕಲಾಪತಿಗಳೇ, ಗುರು ರಾಘವೇಂದ್ರ ಜಯಂತಿ ಆಚರಣೆ ಈ ಕರ್ನಾಟಕದ ಗುರು ರಾಘವೇಂದ್ರ ಮಠದಲ್ಲಿ ನಡೀತಾ ಇದೆ. ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ದುರ್ಗಾ ಮಕ್ಕಳ ಮೇಳದ ಪರವಾಗಿ ಹಾಗೂ ಈ ಕರ್ನಾಟಕ ರಾಘವೇಂದ್ರ ಮಠದ ಸರ್ವರ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಟೀಲು ದುರ್ಗಾ ಮಕ್ಕಳ ಮೇಳ ಹೊಸದಾಗಿ ಏನು ಬರ್ತಾ ಇಲ್ಲ, ಈ ಹಿಂದೆ ಕೂಡ ಇಲ್ಲಿ ಬರ್ತಾ ಇತ್ತು. ಆ ಒಂದು ನೆಲೆಯಲ್ಲಿ ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ನಮ್ಮ ಮಕ್ಕಳ ಮೇಳದ ಪ್ರದರ್ಶನ ಬೇಕು ಅಂತ ಮತ್ತೆ ನಮ್ಮನ್ನು ಇಲ್ಲಿ ಕರೆಸಿಕೊಂಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಸಂಘಟಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ವೇದಿಕೆಗೆ ನಮ್ಮ ಕಾರ್ಯದರ್ಶಿಗಳಾದಂತಹ ಮತ್ತು ನಮ್ಮೆಲ್ಲರ ಗುರುಗಳಾದಂತಹ ವಾಸುದೇವ ಶಿಂದೆಯವರು ಬರಬೇಕಿತ್ತು. ಆದರೆ ಅವರು ನಿನ್ನೆ ಒಂದು ಶುಭ ಸುದ್ದಿಯನ್ನು ಹೊತ್ತು ತಂದಿದ್ದಾರೆ. ಅದನ್ನು ಇಲ್ಲಿ ಬರದೆ ಹೊರಗೆ ಕೂತ್ಕೊಂಡು ಅವರ ಶಿಷ್ಯ ನನ್ನನ್ನೇ ವೇದಿಕೆಗೆ ಕಳಿಸಿದ್ದಾರೆ. ಇವತ್ತು ಇಲ್ಲಿ ನಡೆತಕ್ಕಂಥ ಪ್ರಸಂಗ ಸುದರ್ಶನ ವಿಜಯ. ಹಿಮ್ಮೇಳದಲ್ಲಿ ಭಾಗವತರಾಗಿ ಈಗ ವೇದಿಕೆಯಲ್ಲಿ ಇರುವವರು ಶಿವಮನ್ನು ಕೊನ್ನಗಿರಿ ಮತ್ತು ದೇವಿ ಪ್ರಕಾಶ್ ರಾವ್ ಕಟೀಲ್ ಇವರು ಬಂದಿದ್ದಾರೆ. ಚಂಡೆ ಮದ್ದಳೆಯಲ್ಲಿ ಕಟೀಲು ದ್ವಯರು ನಮ್ಮೊಟ್ಟಿಗಿದ್ದಾರೆ. ದೇವಿ ಪ್ರಸಾದ್ ಕಟೀಲು ಹಾಗೂ ರಾಜೇಶ್ ಐ ಕಟೀಲು. ಚಕ್ರತಾಳದಲ್ಲಿ ವಿನ್ಯಾಸ್ ಕಟೀಲು. ನಮ್ಮ ಮಕ್ಕಳ ಮೇಳದ ನಾಟ್ಯ ಗುರುಗಳು ಹಾಗೂ ನಿರ್ದೇಶಕರು ರಾಜೇಶ್ ಐ ಕಟೀಲು. ಮುಮ್ಮೇಳದಲ್ಲಿ ದೇವೇಂದ್ರನಾಗಿ ಆರ್ವಿ, ವರುಣನಾಗಿ ಶಿವಾನಿ, ವಾಯು ತಪಸ್ಯ, ಕುಬೇರ ಪ್ರಥಮ್, ಅಗ್ನಿ ಹಂಸಿಕಾ, ಶತ್ರುಪ್ರಸಾದನ ನಿತಿನ್, ದುರ್ಗಾಪುರ ಜೀವನ್, ಕರಳಾಕ್ಷ ಅಚಿಂತ್ಯ, ಬಿಡಲಾಸುರ ಆಕಾಶ್, ದೀರ್ಘಲೋಚನ ಸ್ವಯಂ, ವಿಷ್ಣು ಶ್ರೇಯ, ಲಕ್ಷ್ಮಿ ಮೈತ್ರಿ, ಸುದರ್ಶನ ಶಿಟಿ ಹಾಗೂ ಸುಬ್ರಹ್ಮಣ್ಯು, ದೇವದೂತ ಸ್ವಾಮಿ, ಬಾಲಗೋಪಾಲರಾಗಿ ಸುಕೃಷ್ಣ ಹಾಗೂ ಪ್ರಥಮ್. ವರ್ಣಾಲಂಕಾರದಲ್ಲಿ ಅಶೋಕ್, ಕೇಶಾಲಂಕಾರ ಕೃಷ್ಣ ಕೆ, ವಸ್ತ್ರಾಲಂಕಾರದಲ್ಲಿ ತುಕಾರಾಮ್, ಸಹಾಯಕರಾಗಿ ಭವ್ಯ ಹಾಗೂ ಶಾಲಿನಿ ನಮಗೆ ಸಾಕಷ್ಟಿದ್ದಾರೆ. ನಮ್ಮ
ಈಗಾಗಲೇ ನನಗೆ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ. ನಮ್ಮ ಅಧ್ಯಕ್ಷರು ಶ್ರೀ ಕೆ ಹರಿನಾರಾಯಣ ಶಾಸ್ತ್ರಣ್ಣವರು, ನಮ್ಮ ಟ್ರಸ್ಟಿಗಳಲ್ಲಿ ಒಬ್ಬರಾದಂಥ ಶ್ವೇತಾ ಡಿ ಮಾಡ ಕೂಡ ನಮ್ಮೊಟ್ಟಿಗೆ ಇಲ್ಲಿ ಇದ್ದಾರೆ. ಈಗ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಿರುವಂತಹ ಪ್ರಸಂಗ ಸುದರ್ಶನ ವಿಜಯ ನಮ್ಮ ಹೆಚ್ಚಿನ ಹೆತ್ತವರು ಕೂಡ ಈ ಒಂದು ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಅವರಿಗೆ ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಸುದರ್ಶನ ವಿಜಯ ಪ್ರಸಂಗವನ್ನು ನಡೆಸಿಕೊಂಡರೆ ಭಾಗವತದಲ್ಲಿ ನಡೆಸುತ್ತೇನೆ. ಯಕ್ಷಗಾನ ಮಾಡಿದೆ. ಪಾದ ಒಡಮಡಿ
ಸರಿ
ನ್ಯಾಯವಾಗಿ ನಡೆಯಬೇಕಾದಂತಹ ನಾಗನವಿದ್ದ. ಆದರೆ ಅದನ್ನು ಅನುಭವಿಸುತ್ತಿರುವವರು ಸುರರಸರು. ಇದುವೇ ಸರಿಯಾದ ಸಮಯ. ಅದ ಮಾಡದೆ ಬೇರೆಯನ್ನು ಸಿದ್ಧಪಡಿಸಿ ಒಳ್ಳೆಯ ವಿಷಯವನ್ನೇ ಹೇಳಿದ್ದೀರಿ. ಅತ್ತ ನಡೆಯೋಣ. ಆ
ಸಾಧನೆ ಬಿಡಬೇಕು, ಅದನ್ನು ಅರಿಯುವುದೇ ಕಷ್ಟ.
ಮತ್ತೆ
ಒದ್ದಾಡಿ ನಮ್ಮನ್ನು ಕಾಪಾಡಬೇಕಿದ್ದನು. ಅಯ್ಯ ದೇವೇಂದ್ರ,
ಇಂದಿನ ಸಂದರ್ಭಕ್ಕೆ ಚಿಂತಾಕ್ರಾಂತನಾಗಿದ್ದೀಯ. ಬಿಡು ಬಿಡು ಅಂತ ಹೇಳ ದರ್ಶನ ಬಂದವನಿದ್ದೇನೆ. ಅಯ್ಯ ನಿರಂಜನ, ನೀನು ಎಣಿಸಿದಷ್ಟು ಸುಲಭವಲ್ಲ. ಯಾಕೆ? ಆತ ಮಹಾಬಲಾಢ್ಯನಿದ್ದಾನೆ. ಶ್ರೀಹರಿ ಸುಳ್ಳು ಅಧಿಕ ಫಲಾನುಭವಿಯನ್ನು ನಾನು ಹೊಂದಿದವರಿದ್ದೇನೆ. ಬಿಡು ಬಿಡು ವ್ಯಥೆ ಅಪ್ಪಣೆಯನ್ನು ಕೊಡು. ಆ ಶಬ್ದ ಪ್ರಸೂದನನ್ನು ಬಿಡು ನಿನ್ನ ಪಾದದಲ್ಲಿ ಒಪ್ಪಣೆ. ಬರೆಯುತ್ತಿದ್ದಾನೆ ದುಷ್ಟ. ತಡ ಮಾಡುವುದಲ್ಲ, ಅಗ್ನಿಶರವನ್ನು ಪ್ರಯೋಗಿಸಿ.
ಸಮ್ಮಿಕತವಾಗುತ್ತೆ ಮಂಗಳಾಚರಣೆ